ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರ ವಿರುದ್ಧ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಗರದ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯ ಬಳಿ ಪ್ರತಿಭಟನೆಯು ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು, ಐಎಸ್ಐ ಅಧಿಕಾರಿಯ ಮೇಲೆ ಇಂತಹ ಹೇಳಿಕೆ ನೀಡುವುದು ಸರಿಯಲ್ಲ. ತಕ್ಷಣವೇ ರವಿಕುಮಾರ್ ಅವರು ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಬಿಜೆಪಿ ಪಕ್ಷದವರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ, ಬೇಟಿ ಬಚಾओ ಬೇಟಿ ಪಢಾओ ಅಂತ ಹೇಳ್ತಾರೆ. ಬೇಟಿ ಪढ़ने के बाद एक आईएएस अधिकारी बन गई, बहुत गर्व की बात है. ಆದರೆ ಆ ಬೇಟಿ ಬಗ್ಗೆ ಏನು ಮಾತಾಡಿದ್ದಾರೆ, ಆ ಬಿಜೆಪಿಯ ಒಬ್ಬ ಎಂಎಲ್ಸಿ ಅಂತ ನೀವು ನೋಡಿದ್ದೀವಿ. ಒಬ್ಬ ಹೆಣ್ಣುಮಗಳ ಬಗ್ಗೆ ಗೌರವ ಇದ್ದರೆ ಈ ಎಂಎಲ್ಸಿ ರವಿಕುಮಾರ್ನ ಇಮಿಡಿಯೇಟಾಗಿ ಶಾಸಕ ಸ್ಥಾನ ಎಂಎಲ್ಸಿ ಮತ್ತು ಪಕ್ಷದಿಂದ ಇಮಿಡಿಯೇಟಾಗಿ ಬಿಜೆಪಿ ತೆಗಿಬೇಕು. ಮಹಿಳೆಯರ ಮೇಲೆ ಗೌರವ ಇದ್ದರೆ. ಇನ್ನೊಂದು, ಇವರು ಸಾಮಾನ್ಯ ಮಹಿಳೆ ಅಲ್ಲ, ಒಬ್ಬ ಅಧಿಕಾರಿ, ಒಬ್ಬ ದಕ್ಷ ಅಧಿಕಾರಿ, ಒಬ್ಬ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯವನ್ನು ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಆ ಒಬ್ಬ ತಾಯಿ ಬಗ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂದರೆ ಇವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಬಿ ಜೆ ಪಿಯ ಮೇಲ್ಮನೆಯ ಒಬ್ಬ ಸದಸ್ಯರು ಶ್ರೀ ರವಿಕುಮಾರ್ ಅವರು ಮೊದಲನೇ ಬಾರಿ ಅಲ್ಲ ಈ ರೀತಿ ಅವ್ರು ಮಾತಾಡ್ತಾ ಇರೋದು. ಇತ್ತೀಚೆಗೆ ಕಳೆದ ತಿಂಗಳು ಅವರು ಇನ್ನೊಬ್ಬ ದಕ್ಷ ಅಧಿಕಾರಿ ಕಲಬುರಗಿ ಅಧಿಕಾರಿ ಆದಂಥ ಫೌಜಿಯಾ ಖಾನಮ್ ಅವ್ರ ಬಗ್ಗೆ ಏನಂತ ಮಾತಾಡಿದ್ದಾರೆ ನಾವೆಲ್ಲರೂ ಸಹ ನೋಡಿದ್ದೀವಿ. ಇನ್ನೊಬ್ಬ ಎಂಎಲ್ಸಿ ಎಕ್ಸ್ ಮಿನಿಸ್ಟರ್ ಆದಂಥ ಸಿ.ಟಿ. ರವಿ ಅವರು ನಮ್ಮ ಮಿನಿಸ್ಟರ್ ಬಗ್ಗೆ ಏನು ಮಾತಾಡಿದ್ದಾರೆ ನಾವು ನೋಡಿದ್ದೀವಿ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಶಾಲೆಟ್ ಪಿಂಟೋ ಸೇರಿದಂತೆ ಕಾಂಗ್ರೆಸ್ ಪ್ರಮುಖರು ಪಾಲ್ಗೊಂಡಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲ ಸ್ಪಷ್ಟನೆ ನೀಡಿದ್ದಾರೆ. ಅವರು ಪುತ್ತೂರಿನಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಸಂತ್ರಸ್ತೆಯ ಪರವಾಗಿ ಬಿಜೆಪಿ ನಿಲ್ಲಲಿದೆ. ಬಿಜೆಪಿ ಪಕ್ಷವು ಅನ್ಯಾಯಕ್ಕೊಳಗಾದ ಮಹಿಳೆಯ ಪರವಾಗಿದೆ. ಘಟನೆಯನ್ನು ನಾವು ಸಮಗ್ರವಾಗಿ ಪರಿಶೀಲನೆ ನಡೆಸಿದ್ದೇವೆ. ಶಾಸಕ ಅಶೋಕ್ ಕುಮಾರ್ ರೈ ಈ ವಿಚಾರದಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ. ಶಾಸಕರು ಈ ಪ್ರಕರಣವನ್ನು ಇತ್ಯರ್ಥಪಡಿಸುವುದಾದರೆ ಬಿಜೆಪಿ ಬೆಂಬಲಿಸುತ್ತದೆ ಎಂದರು. ಇದು ಬಿಜೆಪಿ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಚರ್ಚೆ ಅಲ್ಲ. ಇದು ಒಂದು ಹಿಂದೂ ಸಂತ್ರಸ್ತೆ ಮಹಿಳೆಗೆ ಇವತ್ತು ಏನು ಅನ್ಯಾಯ ಅಥವಾ ಅವರ ಪರವಾಗಿ ನಿಲ್ಲಬೇಕು, ಎರಡು ಚರ್ಚೆಗಳ ಮಧ್ಯೆ ಚರ್ಚೆ ಆಗ್ತಿದೆ ಸಮಾಜದಲ್ಲಿ. ಬಿಜೆಪಿ ಭಾರಿ ಸ್ಪಷ್ಟವಾಗಿದೆ, ನಾವು ನಮ್ಮ ಏನು ಸಂತ್ರಸ್ತ ಮಹಿಳೆ ಮತ್ತು ಮಗುವಿನ ಏನು ವಿಷಯಗಳಿದೆ ಅದರ ಪರವಾಗಿ ಗಟ್ಟಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಪೂರ್ತಿಯಾಗಿ ಅವರೊಟ್ಟಿಗಿದೆ. ಈ ಘಟನೆ ಆದ ತಕ್ಷಣದಿಂದ ಏನು ಆಗಬೇಕು ಆ ಪ್ರಕ್ರಿಯೆ ಬಗ್ಗೆ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ. ಈಗಾಗಲೇ ಆ ಘಟನೆ ಆದ ತಕ್ಷಣ ಅವರು ಶಾಸಕರನ್ನ ಸನ್ಮಾನ್ಯ ಅಶೋಕ್ ರೈ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಅಶೋಕ್ ರೈ ಮತ್ತು ಜಗನ್ನಿವಾಸ್ ರಾವ್ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆಯ ಸಂತೃಪ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ. ನಾವು ಇದರಲ್ಲಿ ರಾಜಕೀಯ ಹುಡುಕಬಾರದು ಅಂತ ನಮ್ಮ ಆಲೋಚನೆ ಇರುವಂಥದ್ದು. ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗ
ಅವರಿಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ. ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನ್ನಿವಾಸ ಅವರು ಕೂಡ ಮದುವೆ ಮಾಡಿಕೊಡುವುದಾಗಿ ಅವರು ಮಾತನ್ನ ಕೊಟ್ಟಿದ್ರು ಅಂತ ನಮಗೆ ತಿಳಿದಿರುವ ವಿಚಾರ. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಮಂಗಳೂರಿನ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರು ಮತ್ತು ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರಾದ ಲಕ್ಷ್ಮಣ್ ಕುಂದರ್ ಅವರು ತಮ್ಮ ಸಂಸ್ಥೆಯ 20ನೇ ವರ್ಷದ ಸಂಭ್ರಮ ಮತ್ತು ವಿ4 ನ್ಯೂಸ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಮಂಗಳೂರಿನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಉದ್ಯಮಿಗಳಿಗಾಗಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ ಕಾರ್ಯಾಚರಿಸುತ್ತಿದ್ದು, ತಮ್ಮ ಸಂಸ್ಥೆ ಅಥವಾ ಉದ್ಯಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿ ವಾರವೂ ವಿಶೇಷ ಸಭೆಗಳನ್ನು ನಡೆಸಿ ಚರ್ಚಿಸಲಾಗುತ್ತಿದೆ. ನಗರದ ಅತ್ತಾವರದಲ್ಲಿರುವ ಅವತಾರ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ವಾರದ ಸಾಪ್ತಾಹಿಕ ಪ್ರಸ್ತುತಿಯಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ವಿ4 ನ್ಯೂಸ್ ಸಂಸ್ಥೆಗೆ 20ರ ಸಂಭ್ರಮದ ಬಗ್ಗೆ ಹಾಗೂ ವಿ4 ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಸುದ್ದಿಗೊಂದು ಗುದ್ದು. ಇದು ನಮ್ಮ ಹೊಸ ಕಾರ್ಯಕ್ರಮ. ನನಗೆ ಚಾಲೆಗೆ ತಿಕ್ಕಿ ಕಚ್ಚಿ ಕೊಡಕ ಕಲ್ಸಿಕೊತ ನಾ ಹೇಳ್ದಂಗೆ ಮಾಡೋಕತ್ತ ಅದನ್ನ ಒಂದು ಬದಿ ಮೇಲೆ ಒಟ್ಟಿ ಮಾಡಿ ಬದಿಪಾನ ಮಾಡಿ ಮದ್ಯಪಾನ ಮಾಡೋಕೆ ಆಗಪ್ಪ ನಿಮ್ಗೆ ಹಾನಿಕಾರ ಇಲ್ಲ. ಹೆಚ್ಚಿನ ನ್ಯೂಸ್ ಚಾನೆಲ್ಗಳಲ್ಲಿ ಈಗ ವಿ4 ಇಂದ ಇಲ್ಲಿ ಟ್ರೈನ್ ಆಗಿ ಅಥವಾ ಇಲ್ಲಿ ಕೆಲಸ ಮಾಡಿ ಹೋದವರೇ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಯಾವುದೇ ಒಂದು ಟೂರಿಸಂ ಪ್ರಮೋಷನ್ ಇರಲಿ, ಇಲ್ಲಿಯ ಇವೆಂಟ್ಗಳಿರಲಿ, ನಮ್ಗೆ ನಿಜವಾಗ್ಲೂ ವಿ ವಾಂಟೆಡ್ ಟು ಬಿ ಡಿಫರೆಂಟ್. ಹಾಯ್, ನಮಸ್ಕಾರ. ಯಾನ್ ನಿಖಿಲ ವಿನೀತ್ ಕುಮಾರ್ ಆ್ಯಂಡ್ ಎಸ್ಪೆಷಲಿ ಇನ್ ಎಂಟರ್ಟೈನ್ಮೆಂಟ್ ಈ ಒಂದು ಇಂಡಸ್ಟ್ರಿದ ಜರ್ನಿ ಇರೋದ್ರಿಂದ ಇಟ್ ಸ್ಟಾರ್ಟೆಡ್ ಫ್ರಮ್ ವಿ4 ನ್ಯೂಸ್. Pramodini Rajesh, Vadi Shanai, Sri Harsha Rai and Navya Prakash. ಈ ಸಂದರ್ಭದಲ್ಲಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಅಧ್ಯಕ್ಷರಾದ ಕಿರಣ್ ಶ್ಯಾಮ್, ಉಪಾಧ್ಯಕ್ಷರಾದ ಪದ್ಮನಾಭ ನಾಯಕ್ ಮತ್ತು ಕಾರ್ಯದರ್ಶಿ ಸುಜಿತ್ ಭಂಡಾರಿ ಉಪಸ್ಥಿತರಿದ್ದರು ಹಾಗೂ 90 ಸದಸ್ಯರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಲಿವರ್ಪೂಲ್ನ ಮುನ್ನಡೆ ಆಟಗಾರ, ಪೋರ್ಚುಗಲ್ನ ಕಾಲ್ಚೆಂಡು ಆಟಗಾರ 28ರ ಡಿಯಾಗೋ ಜೋಟಾ ಅವರು ಸ್ಪೇನಿನ ಜಮೋರಾದಲ್ಲಿ ಕಾರು ಅಪಘಾತಕ್ಕೆ ಬಲಿಯಾದರು. ವಾಯುವ್ಯ ಸ್ಪೇನಿನ ಜಮೋರಾದಲ್ಲಿ ಗುರುವಾರ ನಡೆದ ಕಾರು ಅಪಘಾತದಲ್ಲಿ ಖ್ಯಾತ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಡಿಯಾಗೋ ಜೋಟಾ ಮೃತರಾದರು. ಸ್ಪ್ಯಾನಿಷ್ ಸರ್ಕಾರದ ಟಿವಿ ಸುದ್ದಿ ಹೊರಗಿಟ್ಟಿದೆ. ಈ ಅಪಘಾತದಲ್ಲಿ ಡಿಯಾಗೋ ಅವರಲ್ಲದೆ ಅವರ ಸಹೋದರ ಆಂಡ್ರೆ ಸಿಲ್ವಾ ಅವರು ಕೂಡ ಪ್ರಾಣ ತೆತ್ತರು ಎಂದು ಸ್ಪೇನಿನ ಮಾರ್ಕಾ ಹೇಳಿದ್ದಾರೆ. ಬರೇ 10 ದಿನಗಳ ಹಿಂದೆ ಈ ಪೋರ್ಚುಗಲ್ ಆಟಗಾರನ ಮದುವೆಯಾಗಿತ್ತು. ಅಪಘಾತದಲ್ಲಿ ಕಾರಿಗೆ ಬೆಂಕಿ ಹತ್ತಿಕೊಂಡಿದೆ. ಆ ಬೆಂಕಿಗೆ 28 ಹಾಗೂ 26ರ ಸಹೋದರರು ಅಸುನೀಗಿದ್ದಾರೆ. ಫೋಟೋದಲ್ಲಿ ಹುಟ್ಟಿದ ಡಿಯಾಗೋ ಪಾಕೋಸ್ ಡೆ ಪೆರೀರಾದಲ್ಲಿ ಆಡುತ್ತಾ ಬೆಳೆದರು. 2016ರಲ್ಲಿ ಅಟ್ಲೆಟಿಕೋ ಮಾಡ್ರಿಡ್ ತಂಡ ಸೇರಿದ್ರು. 2018ರ ಪ್ರೀಮಿಯರ್ ಲೀಗ್ನಲ್ಲಿ ವಾಂಡರರ್ಸ್ ಪರ ಆಡಿದ್ರು. ಆಮೇಲೆ ಲಿವರ್ಪೂಲ್ ತಂಡ ಸೇರಿದ ಮೇಲೆ ಅವರು ಪ್ರಸಿದ್ಧಿಗೆ ಬಂದರು. ಹಲವಾರು ವರ್ಷದ ಹಿಂದೆ ಜಿಲ್ಲಾಧಿಕಾರಿ ಅವರ ಆದೇಶದಂತೆ ರಸ್ತೆ ಬದಿಯಲ್ಲಿ ಅಪಾಯಕಾರಿ ಮರಗಳನ್ನು ತೆರವು ಮಾಡುವ ಕಾರ್ಯ ಇಂದಿಗೂ ಪಾಲನೆಯಾಗದೆ ಅನೇಕ ಅವಾಂತರಗಳು ಸಂಭವಿಸುತ್ತಲೇ ಇದೆ. ಬ್ರಹ್ಮಾವರ ಹಂದಾಡಿ ಬೇಳೂರು ಜೆಡ್ಡು ಕಾಲೋನಿಗೆ ಹೋಗುವಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರ ಜಾಗದಲ್ಲಿರುವ ಅಕೇಶಿಯ ಮರವೊಂದು ರಸ್ತೆಗೆ ವಾಲಿಕೊಂಡು ಬೀಳುವ ಸ್ಥಿತಿಯಲ್ಲಿದ್ದು ತೀರಾ ಅಪಾಯದ ಸ್ಥಿತಿಯಲ್ಲಿದೆ. ಸ್ಥಳೀಯವಾಗಿ ನೂರಾರು ಮನೆಗಳಲ್ಲಿ ವಾಸ ಮಾಡುವ ಜನರ ಸಂಚಾರ, ಶಾಲಾ ವಾಹನ, ಆಟೋ ರಿಕ್ಷಾ, ದ್ವಿಚಕ್ರ ವಾಹನ ಸಂಚಾರ, ವಿದ್ಯುತ್ ಸಂಪರ್ಕ ಹಾದು ಹೋಗಿದ್ದು
ರಾಷ್ಟ್ರೀಯ ಹೆದ್ದಾರಿ 66 ಬ್ಯಾಂಕರ್ಸ್ ಕಾಲೋನಿ ಮೂಲಕ ಹಂದಾಡಿಯಿಂದ ಬಾರ್ಕೂರಿಗೆ ಅತಿ ಹತ್ತಿರದ ಸಂಪರ್ಕ ಕಲ್ಪಿಸುವ ಆ ರಸ್ತೆಯ ಬಳಿ ವಾಲಿಕೊಂಡು ಬೀಳುವ ಸ್ಥಿತಿಯಲ್ಲಿದೆ ಬೃಹತ್ ಅಕೇಶಿಯಾ ಮರ. ಸ್ಥಳೀಯರು ಮರವನ್ನು ಕಡಿಯುವಂತೆ ಮನವಿ ಮಾಡಿದರೂ ಸ್ಪಂದಿಸದ ಕಾರಣ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಹಂದಾಡಿ ಗ್ರಾಮ ಪಂಚಾಯತ್ ಸೇರಿದಂತೆ ನಾನಾ ಇಲಾಖೆಗೆ ಲಿಖಿತ ಮನವಿಯನ್ನು ನೀಡಿ ಅಪಾಯಕಾರಿ ಮರವನ್ನು ತೆರವು ಮಾಡುವಂತೆ ಗಮನ ಸೆಳೆಯಲಾದರೂ ಯಾವುದೇ ಪ್ರತಿಕ್ರಿಯೆ ಕಂಡುಬಂದಿಲ್ಲದ ಕುರಿತು ಸಾರ್ವಜನಿಕರು ತೀರಾ ಆಕ್ರೋಶಿತರಾಗಿದ್ದು, ಅಪಾಯ ಸಂಭವಿಸುವ ಮುನ್ನ ಮರದ ತೆರವು ಕಾರ್ಯ ಆಗಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ. ಒಂದು ನಮ್ಮ ಮನೆ ಬರುವ ದಾರಿಯಲ್ಲಿ ಒಂದು ದೊಡ್ಡ ಮರ ರೋಡಿಗೆ ವಾಲ್ಕೊಂಡಿತ್ತು. ಅದನ್ನ ನಾವು ಗ್ರಾಮ ಪಂಚಾಯತಿ ತಿಳಿಸಿದ್ದೇವೆ, ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ದೇವೆ, ಮತ್ತೆ ಆ ಮನೆಯವರಿಗೆ ಕೂಡ ತಿಳಿಸಿದ್ದೇವೆ. ಯಾಕಂದ್ರೆ ಅವ್ರ ಮನೆಯವರು ಇಲ್ಲ, ಅವರು ಇರೋದು MGM ಕಾಲೇಜ್ ಆಪೋಸಿಟ್ ಅಲ್ಲಿದ್ದಾರೆ, ಸುಶೀಲಾ ವೈಫ್ ಆಫ್ ಶ್ರೀನಿವಾಸ್ ಅಂತ. ಅವ್ರ ಮಗ ಎಲ್ಲ ಬಂದಾಗ, ಅವ್ರ ಮಗ ಜಡ್ಜ್ ಲಾಯರ್ ಎಲ್ಲ ಇದ್ದಾರೆ, ಅವ್ರು ಬಂದಾಗ ಅವ್ರ ಗಮನಕ್ಕೂ ತಂದಿದ್ದೇವೆ. ಅವರು ಕೂಡ ಯಾವ್ದು ಸ್ಪಂದನೆ ಮಾಡಲಿಲ್ಲ. ಬ್ರಹ್ಮವರ ಠಾಣೆಗೂ ಕೂಡ ತಿಳಿಸಿದ್ದೇವೆ, ಎಲ್ಲರಿಗೂ ತಿಳಿಸಿದ್ದೇವೆ. ಆದ್ರೆ ಠಾಣಾಧಿಕಾರಿಗಳು ಎಮರ್ಜೆನ್ಸಿ ಬಂದು ಅವ್ರು ಇರುವಾಗ ಬಂದು ಅವರಿಗೆ ಮಾಹಿತಿ ಕೊಟ್ಟಿದ್ರು ಅದನ್ನು ತೆರವುಗೊಳಿಸಿ ಹೇಳಿ. ಅವರು ಉಡಾಪೆ ಮಾಡ್ತಾ ಇದ್ದಾರೆ, ಇನ್ನೂ ಸಹ ಉಡಾಪೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸ್ಪಂದಿಸಿದ್ರು, ಅವ್ರು ಸ್ಪಂದಿಸುದಿಲ್ಲ, ಅವ್ರು ಸ್ಪಂದಿಸಿದ್ರು, ಅಧಿಕಾರಿ ಸ್ಪಂದಿಸಿದ್ರು. ನಾನು ಇಷ್ಟು ಸಾಧಾರಣ ಒಂದು 6-7 ಬಾರಿ ಅರಣ್ಯ ಇಲಾಖೆಯವರಿಗೂ ಗಮನಕ್ಕೆ ತಂದಿದ್ದೆ. ಅಲ್ಲಿ ಹೋಗಿ ಖುದ್ದು ಹೋಗಿ ಉಡುಪಿಯಲ್ಲಿ ಸಹ ತಿಳಿಸಿದ್ದೆ. ಇದುವರೆಗೆ ಯಾವುದೇ, ಯಾಕಂದ್ರೆ ಅಲ್ಲಿ ವಿದ್ಯುತ್ ಕಂಬ ಇದೆ, ಮತ್ತೆ ಶಾಲೆ ಮಕ್ಕಳೆಲ್ಲ ಹೋಗ್ತಾರೆ. ಈಗಾಗಲೇ ಪಾಪ 4 ಗಾಡಿಯವರಿಗೆ 4 ಗಾಡಿಗೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಒಂದು ನೀರು ಸರಬರಾಜು ಮಾಡೋರದ್ದು ಗಾಡಿ ಕೂಡ ಡ್ಯಾಮೇಜ್ ಆಗಿದೆ. ಮತ್ತೆ ನಮ್ಮ ಬ್ರದರ್ದೊಂದು ಗಾಡಿ ಇದೆ, ಅವರದ್ದು ಗಾಡಿಗೆ ಸಹ ಎಫೆಕ್ಟ್ ಆಗಿದೆ. ಮತ್ತೆ ಇನ್ನೊಂದು TT ಗಾಡಿದು ಗ್ಲಾಸ್ ಎಲ್ಲ ಒಡೆದೋಗಿದೆ. ಎಷ್ಟೇ ಹೇಳಿದ್ರು ಯಾವ ಇಲಾಖೆ ಆಗಿರ್ಬೋದು ಅಥವಾ ಅವ್ರ ಮನೆಯವರಾಗಿರ್ಬೋದು ಇದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ. ದಯವಿಟ್ಟು ನಾನು ಪತ್ರಿಕಾ ಮಿತ್ರರಲ್ಲಿ ಬೇಡ್ಕೊಳ್ಳೋದೇನಂದ್ರೆ, ಇದೊಂದು ಆದಷ್ಟು ಬೇಗ ತೆರವುಗೊಳಿಸ್ಲಿಕ್ಕೆ ನಿಮ್ಮ ಸಹಕಾರವೂ ಬೇಕು, ಮತ್ತೆ ಅವ್ರ ಮನೆಯವರದ್ದು ಒಪ್ಪಿಗೆ ಬೇಕು. ಅದಕ್ಕೆ ನೀವು ಸಹಕಾರ ಮಾಡ್ಬೇಕಂತ ಕೇಳ್ತೀನಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. MRPL ಸಂಸ್ಥೆಯ ಸ್ವಚ್ಛತಾ ಪಕ್ವಾಡ 2025 ಕಾರ್ಯಕ್ರಮದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಮೂಡುಬಿದ್ರೆ, ವಿಟ್ಲ ಮತ್ತು ಬೆಳ್ತಂಗಡಿ ತಾಲೂಕುಗಳಾದ್ಯಂತ 210 ಎಂಡೋಸಲ್ಫಾನ್ ಪೀಡಿತರಿಗೆ ಆರೋಗ್ಯ ಮತ್ತು ಸ್ವಚ್ಛತಾ ಕಿಟ್ಗಳನ್ನು ವಿತರಿಸಲಾಯಿತು. ವಿತರಣಾ ಅಭಿಯಾನದಲ್ಲಿ MRPL CSR ಜನರಲ್ ಮ್ಯಾನೇಜರ್ ಪ್ರಶಾಂತ್ ಬಾಳಿಗ, ಎಂಡೋಸಲ್ಫಾನ್ ಪುನರ್ವಸತಿ ಕಾರ್ಯಕ್ರಮದ ಜಿಲ್ಲಾ ನೋಡೆಲ್ ಅಧಿಕಾರಿ ಡಾಕ್ಟರ್ ಜಸಿಂತಾ ಡಿಸೋಜಾ, ಪುತ್ತೂರು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ದೀಪಕ್ ರೈ, ಎಂಡೋಸಲ್ಫಾನ್ ಪುನರ್ವಸತಿ ಕಾರ್ಯಕ್ರಮದ ಜಿಲ್ಲಾ ಸಂಯೋಜಕ ಸಚಿವುದ್ದೀನ್, MRPL CSR ವ್ಯವಸ್ಥಾಪಕ ಕೇಶವ್ ಡಿ ಪಾಟಾಲಿ ಮತ್ತು DHO ಕಚೇರಿಯ ಆರೋಗ್ಯ ನಿರೀಕ್ಷಕ ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಉಪಕ್ರಮವು ದುರ್ಬಲ ಮತ್ತು ವಂಚಿತ ಸಮುದಾಯಗಳನ್ನು ಬೆಂಬಲಿಸುವತ್ತ ವಿಶೇಷ ಗಮನ ಹರಿಸುವುದರೊಂದಿಗೆ ಆರೋಗ್ಯ, ನೈರ್ಮಲ್ಯ ಮತ್ತು ಮಾನವ ಘನತೆಯನ್ನು ಎತ್ತಿ ಹಿಡಿಯುವಲ್ಲಿ MRPLನ ಅಚಲ ಸಮರ್ಪಣೆಯನ್ನು ಎತ್ತಿ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ENT ವಿಭಾಗದ ವತಿಯಿಂದ ENT PG ಕ್ಲಿನಿಕ್ಸ್ ಎಂಬ ಕಾರ್ಯಕ್ರಮವನ್ನು ಆಸ್ಪತ್ರೆಯ ಡೆಸಿನಿಯಲ್ ಸಭಾಂಗಣದಲ್ಲಿ ಆಯೋಜಿಸಿದರು. ಸ್ನಾತಕೋತ್ತರ ಪದವೀಧರರಿಗೆ ವೈದ್ಯಕೀಯ ಚಿಕಿತ್ಸಾ ಮಾಹಿತಿ ಮತ್ತು OSCE ಎಂಬ ವಿಚಾರದ ಕುರಿತು ನಡೆದ ಕಾರ್ಯಕ್ರಮವನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟೇನ್ ಲ್ಯೂಕಾಸ್ ಲೋಬೋ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಇದೊಂದು ಉತ್ತಮವಾದ ಕಾರ್ಯಾಗಾರವಾಗಿದೆ, ಜನರಿಗೆ ಪೂರಕವಾಗುವ ಕಾರ್ಯಕ್ರಮವಾಗಿದೆ. ಕಾರ್ಯಾಗಾರದ ಮೂಲಕ ಹಲವಾರು ಅಂಶಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಎಂದು ಹೇಳಿದರು. How hard it will be. Therefore, they are vital. Secondly, these vital organs are connected. There is a very good connectedness between the three. We have a very good lesson from these 3 organs. They are connected and they work for each other and they support each other. If one is in difficulty, others are also suffering. Others also feel. Any one organ affected makes others also feel the pinch. Therefore, they have connectedness. Therefore, these 3 organs must work for each other. So I usually speak about this working for each other
as using three C's. One is collaboration. Second is coordination. Third is cooperation. Three C's. These three organs have that. They collaborate, work together. They work in consonance. One understands the other. Knowing each other, they have work. ಎನ್ಟಿ ವಿಭಾಗದ ಎಚ್ಒಡಿ ಡಾಕ್ಟರ್ ವಿನಯ್ ಅವರು ಸ್ವಾಗತಿಸಿದ್ರು. ಕಾರ್ಯಕ್ರಮದ ಸಂಯೋಜಕಿ ಡಾಕ್ಟರ್ ಕವಿತಾ ಅವರು ವಂದಿಸಿದ್ರು. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಆಂಥನಿ ಸಿಲ್ವಾಂಟಿಸೋಸಾ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಕರಾವಳಿಯ ಪ್ರತಿಷ್ಠಿತ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಂಘಟನೆಯಾದ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ 17ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜುಲೈ 7ರಂದು ಮಂಗಳೂರಿನ ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾಲಯದ ಎಲ್ಸಿಆರ್ಐ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ವಿಶ್ವಸ್ತ ಮಂಡಳಿ ಸದಸ್ಯರಾದ ಮೈಮ್ ರಾಮದಾಸ್ ಅವರು ಹೇಳಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ರಂಗ ಅಧ್ಯಯನ ಕೇಂದ್ರದ ಸಹಯೋಗದೊಂದಿಗೆ ನಡೆಯಲಿರುವ ಈ ಕಾರ್ಯಕ್ರಮವು ಅಗರಿ ಶ್ರೀನಿವಾಸ್ ಭಾಗವತ ವೇದಿಕೆಯಲ್ಲಿ ಜುಲೈ 7ರಂದು ಸಂಜೆ 5:30ಕ್ಕೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಬಾರಿ ಪೂರ್ಣಚಂದ್ರ ತೇಜಸ್ವಿ ಅವರ ಮಾಯಾಮೃಗ ಅನ್ನುವ ಕಥೆ ಆಧಾರಿತ ಒಂದು ನಾಟಕವನ್ನ ರಂಜಿತ್ ಶೆಟ್ಟಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ರಂಜಿತ್ ಶೆಟ್ಟಿ ಕುಕ್ಕುಡೆ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಬಾನು ಮುಸ್ತಾಕ್ ಅವರ ಎದೆಯ ಹಣತೆಗಳು ಈ ನಾಟಕವನ್ನ, ಈ ಅವರ ಕೃತಿಯ ಆಧಾರದ ನಾಟಕವನ್ನ ಗಣೇಶ್ ಎಂ ಹೆಗ್ಗೋಡು ಅವರು ನಿರ್ದೇಶನ ಮಾಡಿ 2 ನಾಟಕಗಳಿರ್ತದೆ. ಸುಮಾರು 2 ಗಂಟೆ ಅವಧಿ ಒಳಗಿನ ನಾಟಕ ಇದಾಗಿರ್ತದೆ. ಸಂಜೆ 6ರಿಂದ 7 ಪ್ರಶಸ್ತಿ ಪ್ರದಾನ ಮತ್ತು ವಾರ್ಷಿಕೋತ್ಸವ ಸಂಬಂಧಪಟ್ಟ ಕಾರ್ಯಕ್ರಮ ಇದ್ರೆ 7 ಗಂಟೆಯಿಂದ ಸರಿಯಾಗಿ ಈ ನಾಟಕ ಆರಂಭಗೊಳ್ಳುತ್ತದೆ. 9 ಗಂಟೆ ಒಳಗಾಗಿ ಈ ನಾಟಕ ಕಾರ್ಯಕ್ರಮಗಳು ಕೂಡ ಮುಗಿಯುತ್ತದೆ. ಸಂಸ್ಥೆಯ ವಿಶ್ವಸ್ತ ಮಂಡಳಿ ಸದಸ್ಯರಾದ ಶಶಿರಾಜ್ ಕಾವೂರು ಅವರು ಮಾತನಾಡಿ 2008ರಲ್ಲಿ ಪ್ರಾರಂಭವಾದ ರಂಗಸಂಗಾತಿ ಸಾಂಸ್ಕೃತಿಕ ಸಂಘಟನೆಯು ಸಮಾನ ಮನಸ್ಕರು ಸೇರಿ ಕಟ್ಟಿದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿದೆ. ಸಂಸ್ಥೆಯಿಂದ ಹಲವು ನಾಟಕ ಪ್ರದರ್ಶನ, ಪುಸ್ತಕ ಪ್ರೇಮಿಗಳ ದಿನಾಚರಣೆ, ದಿವಂಗತ ಕುಂಬ್ಳೆ ಸುಂದರರಾವ್ ನೆನಪಿನಲ್ಲಿ ಕುಂಬ್ಳೆ ಪ್ರಶಸ್ತಿ ಕಾರ್ಯಕ್ರಮ, ಬೈಕಾಡಿ ಪ್ರಶಸ್ತಿ ಮತ್ತು ಮಕ್ಕಳ ನಾಟಕ ಪ್ರದರ್ಶನ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಿದ್ದೇವೆ ಎಂದು ಹೇಳಿದರು. 2008ರಲ್ಲಿ ರಂಗ ಸಂಗಾತಿ ಅನ್ನುವಂತಹ ಒಂದು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ನಾವು ಸ್ಥಾಪನೆ ಮಾಡ್ತೇವೆ. ಇದರಲ್ಲಿ ತುಂಬಾ ಜನ ಲೆಕ್ಚರರ್ಸು, ಅಡ್ವೊಕೇಟ್ಸು, ಉದ್ಯಮಿಗಳು, ಹಾಗೆ ಪತ್ರಕರ್ತರು, ಒಟ್ಟು ಸಮಾನ ಮನಸ್ಕರು ಸೇರಿ ಮಾಡಿದಂತಹ ಒಂದು ಸಂಘಟನೆ 2008ರಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ನಾವು ಬೇಕಾದಷ್ಟು ರಂಗ ಪ್ರದರ್ಶನಗಳನ್ನು, ಆಮೇಲೆ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಪ್ರಾಯಶಃ ನಿಮಗೆಲ್ಲ ನೆನಪಿರ್ಬೋದು, ನಾವು ಬರ್ಬರಿಕ್ ಅನ್ನುವಂಥ ನಾಟಕವನ್ನು ನೆಮ್ಮದಿ ಅಪಾರ್ಟ್ಮೆಂಟ್ ಫ್ಲಾಟ್ ನಂಬರ್ 252, ಸಂಪಿಗೆ ನಗರ ಪೊಲೀಸ್ ಸ್ಟೇಷನ್, ದಾಟ್ಸ್ ಆಲ್ ಯುವರ್ ಆನರ್, ಕೇಳಸಕ್ಕಿ ಚಂದ್ರಮುಖಿ, ಮಿನುಗಲ ಮಿನುಗಲ ನಕ್ಷತ್ರ, ಹೀಗೆ ಹಲವಾರು ನಾಟಕಗಳನ್ನ ನಾವೇ ಪ್ರಯೋಗಾತ್ಮಕವಾಗಿ ಸಿದ್ಧಪಡಿಸಿ ಪ್ರದರ್ಶನ ಮಾಡಿದ್ದೇವೆ. ಮಂಗಳೂರಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ, ಮೈಸೂರು, ಬೆಂಗಳೂರು ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೇವೆ. ಬೇರೆ ಬೇರೆ ತಂಡಗಳು ನಮ್ಮ ನಾಟಕವನ್ನ, ನಾವು ಪ್ರಕಟಪಡಿಸಿದ ನಾಟಕಗಳನ್ನ ಬೇರೆ ಬೇರೆ ತಂಡಗಳು, ರಾಜ್ಯದ ಬೇರೆ ಬೇರೆ ತಂಡಗಳು ನಮ್ಮ ನಾಟಕವನ್ನ ಪ್ರದರ್ಶನಕ್ಕೆ ತೆಗೆದುಕೊಂಡಿವೆ. ರಂಗ ಪ್ರದರ್ಶನ ಮಾತ್ರ ಅಲ್ಲದೆ ನಾವು ಸಾಹಿತ್ಯಿಕ ಚಟುವಟಿಕೆಗಳಲ್ಲೂ ನಿರಂತರವಾಗಿ ತೊಡಗಿಸಿಕೊಂಡಂತಹ ಒಂದು ಕ್ರಿಯಾಶೀಲ ತಂಡ ರಂಗಸಂಗಾತಿ. ಸಂಸ್ಥೆಯ ಅಧ್ಯಕ್ಷರಾದ ಎಂ ಗೋಪಾಲಕೃಷ್ಣ ಶೆಟ್ಟಿ ಅವರು ಮಾತನಾಡಿ 2015ರಲ್ಲಿ ಆರಂಭವಾದ ರಂಗಭಾಸ್ಕರ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡುತ್ತಾ ಬಂದಿದ್ದು, ಈ ಬಾರಿಯೂ 11ನೇ ವರ್ಷದ ಪ್ರಶಸ್ತಿಯನ್ನ ಹಿರಿಯ ನಟ, ನಿರ್ದೇಶಕ, ಚಲನಚಿತ್ರ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. 2015ರಿಂದ ರಂಗಭಾಸ್ಕರ ಪ್ರಶಸ್ತಿಯನ್ನು ಬೇರೆ ಬೇರೆ ಮಜಲುಗಳಲ್ಲಿ ದುಡಿದ ರಂಗಕರ್ಮಿಗಳಿಗೆ ಈ ಮೊದಲು 10 ಮಂದಿಗೆ ಕೊಟ್ಟಿರ್ತೇವೆ. ಅದರಲ್ಲಿ ಮುಖ್ಯವಾಗಿ 2015ರಲ್ಲಿ ಆರಂಭದ ರಂಗಭಾಸ್ಕರ ಪ್ರಶಸ್ತಿ ಈ ಹಿಂದೆ ವೇಣುಮಿತ್ರ ಕಾಸರಗೋಡು, ವಿಟ್ಲ ಮಂಗೇಶ್ ಭಟ್, ಶ್ರೀಮತಿ ರೋಹಿಣಿ ಜಗರಾಮ್,
ಜಗನ್ ಪವರ್ ಬೇಕಲ್, ಐಕೆ ಬೋಳ್ವಾರ್, ಕಾಸರಗೋಡು ಚಿನ್ನ, ಗಣೇಶ್ ಕೊಳಕಾಡಿ, ಕೆ ರಾಧಾಕೃಷ್ಣ, ಡಾಕ್ಟರ್ ಎಂ ಗಣೇಶ್ ಹೆಗ್ಗೋಡು, ನವೀನ್ ಡಿ ಪಟೇಲ್ ಎಂಬುವರಿಗೆ ಕೊಡಲಾಗಿದೆ. ಈ ಸಲ 11ನೇ ಬಾರಿಯಾಗಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಹಿರಿಯ ರಂಗಕರ್ಮಿ ಅವರಿಗೆ ತಾರೀಕು 7/7/25 ಸೋಮವಾರ ಸಂಜೆ 5:30ಕ್ಕೆ ಮಂಗಳೂರಿನ ಸಂತ ಎಲೋಸಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ LICR ಸಭಾಂಗಣದಲ್ಲಿ ಇರುವ ಕಾರ್ಯಕ್ರಮದಲ್ಲಿ ನಾವು ಈ ಬಾರಿಯ ಪ್ರಶಸ್ತಿಯನ್ನು ಅವರಿಗೆ ನೀಡಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ವಿಶ್ವಸ್ತ ಮಂಡಳಿಯ ಸದಸ್ಯರುಗಳಾದ ಗೋಪಿನಾಥ್ ಭಟ್, ಕರುಣಾಕರ್ ಶೆಟ್ಟಿ, ಸುರೇಶ್ ಬೆಲ್ಚಡ ಬಜ್ಪೆ, ನಾಗೇಶ್ ಶೆಟ್ಟಿ ಬಚಾಲ್, ರಂಜನ್ ಪೂಳೂರು, ಪ್ರಸಾದ್ ಶೆಟ್ಟಿ, ಚಂದ್ರಶೇಖರ್ ಕುಳೂರು, ಜಯದೇವ್, ಹರಿಪ್ರಸಾದ್ ಕುಂಪಲ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 ನ್ಯೂಸ್, ಮಂಗಳೂರು. ಕರಾವಳಿ ಭಾಗದಲ್ಲಿ ನಾಟಿ ಮಾಡುವ ಸಾಂಪ್ರದಾಯಿಕ ನಾಟಿ ಪದ್ಧತಿಗಳೆಲ್ಲ ಮಾಯವಾಗಿದೆ. ಉಳುಮೆ ಯಂತ್ರದ ಮೂಲಕ ಗದ್ದೆ ಹದ ಮಾಡುವುದು ಮತ್ತು ಭತ್ತದ ಬೀಜವನ್ನು ಬಿತ್ತುವ ದೃಶ್ಯ ಕಾಣುತ್ತಿದ್ದೇವೆ. ಕೇವಲ ಒಬ್ಬರು ಇಬ್ಬರು ಮಾತ್ರ ಗದ್ದೆ ಕೆಲಸದಲ್ಲಿ ತೊಡಗಿರುವುದು ಬ್ರಹ್ಮಾವರದಲ್ಲಿ ಕಂಡುಬಂತು. ತುಂಡು ಭೂಮಿಗಳನ್ನು ಹೊಂದಿರುವ ಕರಾವಳಿ ಜಿಲ್ಲೆಯಲ್ಲಿ ನಾಟಿ ಮಾಡುವ ಈ ಅವಧಿಯಲ್ಲಿ ಗದ್ದೆಯಲ್ಲಿ ಮಹಿಳೆಯರು ಹಾಡು, ಗಾದೆ ಮಾತು, ಊರಿನ ಬೇಕು ಬೇಡದ ಸುದ್ದಿಗಳ ಬಿತ್ತರ ಇದೆಲ್ಲವೂ ಮಾಯವಾಗಿ ಭತ್ತ ಬೆಳೆಯಲು ಸಾಂಪ್ರದಾಯಿಕ ನಾಟಿ, ಶ್ರೀಪದ್ಧತಿ, ಯಂತ್ರ ನಾಟಿ ಇದೆಲ್ಲವೂ ಮಾಯವಾಗಿದೆ. ಒಂದು ಉಳುಮೆ ಯಂತ್ರ, ಓರ್ವರು ಭತ್ತದ ಬೀಜವನ್ನ ಮೊಳಕೆ ಮಾಡಿ ಗದ್ದೆಯಲ್ಲಿ ಬಿತ್ತುವ ನಾಟಿಗೆ ಮೊರೆ ಹೋಗುತ್ತಿರುವುದು ಕಂಡುಬರುತ್ತಿದೆ. ವರ್ಷದಿಂದ ವರ್ಷಕ್ಕೆ ಕೂಲಿ ಆಳುಗಳ ಸಮಸ್ಯೆ ಮತ್ತು ಮಣ್ಣಿನ ಫಲವತ್ತತೆ ಇಳಿಮುಖ, ಕಾಡು ಪ್ರಾಣಿಗಳು, ನವಿಲು, ಜಿಂಕೆಗಳ ಹಾವಳಿ, ಸಮಯಕ್ಕೆ ಸರಿಯಾಗಿ ಬರದ ಮಳೆ, ನದಿ ತೀರದ ಕೃಷಿಕರಿಗೆ ಪ್ರವಾಹದ ಭೀತಿ, ಏರುತ್ತಿರುವ ರಸಗೊಬ್ಬರದ ಬೆಲೆ ಇವೆಲ್ಲವೂ ಸಣ್ಣ ಮತ್ತು ಮಧ್ಯಮ ವರ್ಗದ ಕೃಷಿಕರ ಬವಣೆಯಾಗಿದೆ. ದೂರದಲ್ಲಿ ತುಂಡು ಭೂಮಿಯನ್ನ ಹೊಂದಿದ ಸಣ್ಣ ರೈತರು ಟಿಲ್ಲರ್ ಖರೀದಿ, ತೆರೆದ ಬಾವಿ ಕೃಷಿ ನೆಲೆಯಲ್ಲಿ ವಿದ್ಯುತ್ ಪಡೆಯಲು ರೈತ ಸಂಪರ್ಕ ಕೇಂದ್ರದಿಂದ ಸರ್ಕಾರದ ಅನೇಕ ಯೋಜನೆಯಲ್ಲಿ ಸಿಗುವ ಬಿತ್ತನೆ ಬೀಜ, ಸುಣ್ಣ, ನೀರಿನ ಪೈಪ್ ಇನ್ನಿತರ ಸಾಮಗ್ರಿ ತರಲು ದುಬಾರಿ ಬಾಡಿಗೆ ನೀಡಿ ತರಲು ಸಣ್ಣ ರೈತರು ತೀರಾ ಸಂಕಷ್ಟ ಪಡುತ್ತಿದ್ದಾರೆ. ಹಟ್ಟಿಗೊಬ್ಬರವನ್ನ ಗದ್ದೆಗೆ ಹಾಕಲು ಬೇಸಿಗೆಯಲ್ಲಿ ನೆಲ ಗಟ್ಟಿ ಇರುವಾಗ ವಾಹನ ಸಂಚರಿಸುವ ಸಮಯದಲ್ಲಿ ಸಾಧ್ಯವಾದಷ್ಟು ಹಾಕಿಕೊಂಡಲ್ಲಿ ಮಾತ್ರ ಗದ್ದೆಗೆ ಸಾವಯವ ಗೊಬ್ಬರ ಬೀಳುತ್ತದೆ. ಇಲ್ಲವೇ ರಾಸಾಯನಿಕ ಗೊಬ್ಬರಕ್ಕೆ ಮೊರೆ ಹೋಗಲೇಬೇಕು. ಪರಂಪರಾಗತವಾಗಿ ಹಿರಿಯರಿಂದ ಬಂದ ಭೂಮಿಯನ್ನ ಬೇರೆ ಮೂಲದ ಹಣ ಬಳಸಿ ಬಂಜರು ಅಥವಾ ಹಡಿಲು ಬಿಡಲು ಮನಸ್ಸಿಲ್ಲದ ಮಣ್ಣಿನ ಮೇಲೆ ಪ್ರೀತಿ ಇರುವ ಕೃಷಿಕರು ಈ ವರ್ಷ ಅನೇಕ ಕಡೆಯಲ್ಲಿ ಬೀಜ ಬಿತ್ತನೆಯ ಮೂಲಕ ಭತ್ತದ ಕೃಷಿ ಮಾಡುತ್ತಿರುವುದು ಕಂಡುಬರುತ್ತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. ಪುತ್ತೂರಿನಲ್ಲಿ ರಾಜಕೀಯ ವ್ಯಕ್ತಿಯ ಪುತ್ರನೋರ್ವ ತನ್ನ ಸಹಪಾಠಿಯನ್ನು ಮದುವೆಯಾಗಲು ನಿರಾಕರಿಸಿರುವುದನ್ನು ಖಂಡಿಸಿರುವ ರಾಮಸೇನಾ ಪುತ್ತೂರು ಸಂಘಟನೆಯು ಆರೋಪಿಯನ್ನು ಬಂಧಿಸದಿದ್ದಲ್ಲಿ ಸಮಾನ ಮನಸ್ಕರೊಂದಿಗೆ ಸೇರಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಕಡಬದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಮಸೇನಾ ಪುತ್ತೂರು ಜಿಲ್ಲಾಧ್ಯಕ್ಷ ಗೋಪಾಲ್ ನಾಯ್ಕ್ ಮೇಲಿನಮನಿಯವರು ಮಾತನಾಡಿ, ಪುತ್ತೂರು ನಗರಸಭಾ ಸದಸ್ಯ ವಾಸ್ತುತಜ್ಞ ಪಿಜೆ ಜಗನ್ನಿವಾಸ್ ರಾವ್ ಅವರ ಮಗ ಮದುವೆಯಾಗುವುದಾಗಿ ಯುವತಿಯನ್ನ ನಂಬಿಸಿ ಮೋಸ ಮಾಡಿರುವ ಘಟನೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ. ಮಾತನಾಡಬೇಕಾದ ಸಂಘಟನೆಯವರು ಮೌನ ವಹಿಸಿರುವುದು ವಿಪರ್ಯಾಸವಾಗಿದೆ ಎಂದು ಹೇಳಿದರು. ಪುತ್ತೂರು ನಗರಸಭಾ ಸದಸ್ಯ ವಾಸ್ತುತಜ್ಞ PG ಜಗನ್ನಾಥ್ ಅವರ ಮಗನ ಅತ್ಯಾಚಾರ ಪ್ರಕರಣ, ಇದನ್ನು ಅತ್ಯಾಚಾರ ಪ್ರಕರಣವೆಂದೇ ಹೇಳಬೇಕಾಗುತ್ತದೆ.
ಯಾಕೆಂದರೆ ಪ್ರೀತಿಸಿ ಮದುವೆಯಾಗಿ ವಂಚಿಸಿ ನಂಬಿಸಿ ತನ್ನ ಮನೆಗೆ ಕರೆದೊಯ್ದು ಅತ್ಯಾಚಾರ ನಡೆಸಿ ಇದರ ಪರಿಣಾಮ ಆಕೆ ಗರ್ಭಿಣಿಯಾಗಿ ಇದೀಗ ಮಗುವನ್ನು ಎತ್ತಿರುತ್ತಾಳೆ. ಆದರೆ ಈ ಘಟನೆ ತಿಳಿದ ಕೂಡಲೇ ಅವಳನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟು ಇದೀಗ ಮದುವೆ ಆಗುವುದಿಲ್ಲ ಎಂದು ಹೇಳಿ ಆತ ನಾಪತ್ತೆಯಾಗಿರುತ್ತಾನೆ ಎಂದು ಮಾತು ಕೊಟ್ಟು ಇದೀಗ ಮದುವೆ ಆಗುವುದಿಲ್ಲ ಎಂದು ಹೇಳಿ ನಾಪತ್ತೆಯಾಗಿ ಈ ಘಟನೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಎಂದು ಒಂದು ಕಡೆಯಾದರೆ, ಇಂತಹ ಘಟನೆ ನಡೆದರೂ ಮಾತನಾಡಬೇಕಾದವರು ಮೌನವಹಿಸಿರುವುದು ಮಾತ್ರ ವಿಪರ್ಯಾಸವಾಗಿದೆ. ರಾಮಸೇನೆ ಸಂಘಟನೆ ಈ ಘಟನೆಯನ್ನು ಉಗ್ರವಾಗಿ ಖಂಡಿಸುವುದು ಮಾತ್ರವಲ್ಲದೆ ಕೂಡಲೇ ಆರೋಪಿಯನ್ನು ಬಂಧಿಸಿ ಕಾನೂನು ರೀತಿಯಲ್ಲಿ ತಕ್ಕ ಶಿಕ್ಷೆ ನೀಡಬೇಕು ಎಂದು ಆಗ್ರಹ ಮಾಡುತ್ತಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ರಾಮಸೇನಾ ಕಡಬ ತಾಲೂಕು ಅಧ್ಯಕ್ಷರಾದ ಶಶಿಧರ್ ದೇವಸ್ಯ ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ. ಕೆಸ್ಮಾರ್ಟ್ ಅವ್ಯವಸ್ಥೆ ಸರಿಪಡಿಸಬೇಕು. ಬುಡಮೇಲುಗೊಂಡಿರುವ ಪಿಎಂಎ ವೈಲ್ಡ್ ಲೈಫ್ ಭವನ ಯೋಜನೆಯನ್ನು ಕೂಡಲೇ ಸರಿಪಡಿಸಬೇಕು. ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು. ಪೆನ್ಷನ್ ಅರ್ಜಿಗಳ ಅವಗಣನೆಯನ್ನು ಕೊನೆಗೊಳಿಸಬೇಕು. ಸ್ಥಗಿತಗೊಂಡಿರುವ ಅಭಿವೃದ್ಧಿ ಯೋಜನೆಗಳನ್ನು ಕೂಡಲೇ ಸರಿಪಡಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟು ಎಲ್ಜಿಎಂಎಲ್, ಸ್ಥಳೀಯಾಡಳಿತ ಸಂಸ್ಥೆಗಳ, ಮುಸ್ಲಿಂ ಲೀಗ್ ಜನಪ್ರತಿನಿಧಿಗಳ ಸಂಘಟನೆಯ ನೇತೃತ್ವದಲ್ಲಿ ವರ್ಕಾಡಿ ಗ್ರಾಮ ಪಂಚಾಯತ್ನ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿಯು ನಡೆಯಿತು. ಕೆ ಮೊಹಮ್ಮದ್ ಪಾವೂರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನಾ ಧರಣಿ ಡಿಎಂಕೆ ಮೊಹಮ್ಮದ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ಕೇರಳ ರಾಜ್ಯಾದ್ಯಂತ ಜನಸಾಮಾನ್ಯರಿಗಾಗಿ ಈ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಕೇರಳವನ್ನು ಆಳುತ್ತಿರುವ ಎಡರಂಗ ಸರ್ಕಾರದ ಅನಾಸ್ಥೆಯಿಂದ ಪಂಚಾಯತ್ ಸದಸ್ಯರಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಜನಸಾಮಾನ್ಯ ಪಕ್ಷ ಬಾಡು ಆ ಜನಸಾಮಾನ್ಯರಿಗೆ ಬಾಡದ ಇನ್ನರ್ಪುಣ ಪ್ರತಿಭಟನಾ ಧರಣಿ ಇನಿ ಬಂದರೆ ಇಲ್ಲೇ ದುಂಬು ಪೂರ ಒಂಜಿ ಪಂಚಾಯತ್ ಮೆಂಬರ್ಗೆ ಒಂಜಿ ವಾರ್ಡ್ ಇಲ್ಲು ಕೊರಿಯಲು ಸಾಧ್ಯ ಆಗುದಿತ್ತು. ಏರಿಗೆ ಪಾಪದ ಇಲ್ಲಿ ಜಾದನೆಯಾಗಿ ಇಲ್ಲು ತೂದು ಇಲ್ಲು ಕೊರಿಯಲು ಐನು ತಯಾರ ಮಾತ ಪಂಚಾಯತ್ ಮೆಂಬರ್ ನಕ್ಲೆ ಸಾಧ್ಯ ಆಗುದಿತ್ತು. ಇನ್ನು ಇತ್ತೆ ಅವೆಲ್ ಕೊರಿಯಲು ಸಾಧ್ಯ ಆಪುಜಿ ಒಂಜಿ ಮೆಂಬರ್ ನಕ್ಲೆಗೆ ವಾ ಕೆಲಸ ಮಲ್ಪಲ್ಲ ಈ ಸರ್ಕಾರ ಬತ್ತನೆ ಹಿಡಿದು ಬುಕ್ಕ ಸಾಧ್ಯನ ಆಪುಜಿ ನಾನೆಂದು ಬಂಡ ಇತ್ತೆ ಲೈಫ್ ಪದ್ಧತಿ ಲೈಫ್ ಒಂದು ಬಂಡದು ಜನಕ್ಕನ್ನ ಲೈಫ್ನೇ ಲಗಾಡಿದೆತ್ತಿನ LDF ಸರ್ಕಾರ ಇನ್ನು ಕೇರಳದ ಆಡಳಿತ ಮಲ್ತನು ಇತ್ತೆ ಬಂಡೇರಿ ಸ್ವಾಗತ ಭಾಷಣಡು ಒಂಜಿ ವರ್ಷಡು ಒಂಜಿ ಅಪೇಕ್ಷೆನ ಸ್ವೀಕರಿಸ ಈ ಸರ್ಕಾರ ಇನಿ ಪಂಚಾಯತ್ ರಾಜ್ ವ್ಯವಸ್ಥೆನೆ ಬುಡಬೇಳು ಮಲ್ತಿನೆಂಚಿನ LDF ಸರ್ಕಾರ ಇನಿ ಕೇರಳಡು ದುರಾಡಳಿತ ಇದು ಇತ್ತೆ ಬಣ್ಣಂದುಳ್ಳಿರಿ ರಡ್ಡೆ ಬರಣ ಬರ್ತನೆ ಮೂಜಿನೇ ಬರು ಓಡು ಸ್ವಾಮಿ ಮೂಜಿನೇ ಬರ್ಪುಳಿ. ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವರ್ಕಾಡಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷ BA ಅಬ್ದುಲ್ ಮಜೀದ್ ಮಾತನಾಡಿ, LGML ನೇತೃತ್ವದಲ್ಲಿ ಐಕ್ಯ ರಂಗದ ನೇತಾರರನ್ನು ಜೊತೆಯಾಗಿಸಿಕೊಂಡು ನಾವು ಇಂದು ಪ್ರತಿಭಟನೆ ನಡೆಸುತ್ತಿದ್ದೇವೆ. ದಿನದಿಂದ ದಿನಕ್ಕೆ ಕುಂಠಿತಗೊಳ್ಳುತ್ತಿರುವ ಅಧಿಕಾರದಲ್ಲಿರುವ ಕೇರಳ ಸರ್ಕಾರದ ಅನಾಸ್ಥೆ ವಿರುದ್ಧ ಈ ಪ್ರತಿಭಟನೆ ನಡೆಯುತ್ತಿದೆ ಎಂದು ಅವರು ಹೇಳಿದರು. ഇതിനുള്ള കാരണം പൊതുജനങ്ങൾക്കൊക്കെ ഇതിനകം അറിഞ്ഞിട്ടുണ്ട്. കഴിഞ്ഞ 2025 മാർച്ച് 31 വരെ ഗ്രാമപഞ്ചായത്തിന്റെ ഫ്രണ്ട് ഓഫീസുകളിൽ ILGMS എന്ന ഒരു സോഫ്റ്റ്വെയറിലൂടെയാണ് അപേക്ഷകൾ സമർപ്പിച്ചു കൊണ്ടിരുന്നത്. നിലവിലെ കേരള സർക്കാർ മുഖ്യമന്ത്രി കെ-സ്മാർട്ട് എന്ന പദ്ധതി പ്രഖ്യാപിക്കുകയും ഏപ്രിൽ 1 മുതൽ എല്ലാ അപേക്ഷകളും കെ-സ്മാർട്ടിലൂടെ ഓൺലൈനായി അവരവർ തന്നെ സ്വയം ലോഗിൻ ചെയ്തുകൊണ്ട് വ്യക്തിഗതമായി അവർക്ക് തന്നെ സമർപ്പിക്കാവുന്ന ഒരു സംരംഭമായി ഉദ്ദേശിച്ചുകൊണ്ട് പ്രഖ്യാപനം നടത്തി ഏപ്രിൽ 18-ാം തീയതി ഔദ്യോഗികമായി തിരുവനന്തപുരത്ത് വെച്ച് ഉദ്ഘാടനം കൂടി നിർവഹിക്കുകയും ചെയ്തിട്ടുണ്ട്. ಮುಖ್ಯ ಅತಿಥಿಗಳಾಗಿ AK ಖಾಲಿದ್ ದುರ್ಗಿಪಳ್ಳ, ಇಬ್ರಾಹಿಂ ಧರ್ಮನಗರ, ಡಿ ಸೀತಾ, ಮೂಸಾ ಕೆದಂಬಾಡಿ, ಸದಾಶಿವ ಸಪಲ್ಯ, ಉಮರ್ ಕುഞ്ഞി, ಮೊಹಮ್ಮದ್ ಮಜಾಲ್, ರಹಮದ್ ರಜಾಕ್ ಮೊದಲಾದವರು ಉಪಸ್ಥಿತರಿದ್ದರು. ರಜಾಕ್ ಕೆದಂಬಾಡಿ, AK ಮೊಹಮ್ಮದ್, ಉಮರ್ ಪಾಲೆಂಗಿ, ಲತೀಫ್ ಪೊಯ್ಯ, ಅಬುಬಕ್ಕರ್ ಉಳ್ನಿ, ಅಬುಬಕ್ಕರ್ ಮಾಂಕೋಡಿ, ಹಾರೂನ್ ರಶೀದ್, ರಜಾಕ್, ಅನ್ಸಾರ್ ಮೊದಲಾದವರು ನೇತೃತ್ವ ನೀಡಿದರು. ಪ್ರತಿಭಟನಾ ಧರಣಿಯಲ್ಲಿ ನೇತಾರರು, ಕಾರ್ಯಕರ್ತರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು.
ಉಡುಪಿ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಪ್ರಸ್ತುತ ಮೈಸೂರಿನಲ್ಲಿ ಐಜಿಪಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬೋರೆಲಿಂಗಯ್ಯ ಅವರು ಪತ್ನಿ ಮತ್ತು ಮಕ್ಕಳೊಂದಿಗೆ ಕುಟುಂಬ ಸಮೇತರಾಗಿ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದರು. ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಅವರನ್ನು ಗೌರವಿಸಿ ದೇವರ ಅನುಗ್ರಹ ಪ್ರಸಾದವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಮತ್ತು ಘಂಟಾನಾದ ಸೇವಾ ಸಮಿತಿ ಅಧ್ಯಕ್ಷ ಯೋಗೀಶ್ ವಿ ಶೆಟ್ಟಿ ಬಾಲಾಜಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಾದ ಮಾಧವ ಆರ್ ಪಾಲನ್, ಶೇಖರ್ ಸಾಲ್ಯನ್, ಘಂಟಾನಾದ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ಆಚಾರ್ಯ, ನವದುರ್ಗ ಲೇಖನ ಯಜ್ಞ ಸಮಿತಿ ಮಹಿಳಾ ವಿಭಾಗದ ಅಧ್ಯಕ್ಷೆ ಸಾವಿತ್ರಿ ಗಣೇಶ್, ಪ್ರಬಂಧಕ ಗೋವರ್ಧನ್ ಸೇರಿಗಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ. ದೇರಳಕಟ್ಟೆಯ ಯನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವೃತ್ತಿಪರರು ತ್ಯಾಗಮಯ ಸೇವೆಯಿಂದ ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ಗೌರವಿಸುವ ಮೂಲಕ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಯಿತು. ತಮ್ಮ ಅದ್ವಿತೀಯ ಸೇವೆಯಿಂದ ಹೆಸರಾಗಿರುವ ಡಾಕ್ಟರ್ ಅಬುಸಾಲಿ ಎಪಿ, ಡಾಕ್ಟರ್ ಸಿಪಿ ಅಬ್ದುಲ್ ರಹಮಾನ್ ಮತ್ತು ಡಾಕ್ಟರ್ ಪಿಎಸ್ಎಂ ಅಮೀರ್ ಅಲಿ ಅವರನ್ನು ಈ ಸಂದರ್ಭ ಗೌರವಿಸಲಾಯಿತು. ಯನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ನಾಗರಾಜ್ ಶೇಟ್ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಯನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹಬೀಬ್ ರೆಹಮಾನ್ ಎಎ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭ ಯನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್, ರಿಜಿಸ್ಟ್ರಾರ್ ಡಾಕ್ಟರ್ ಕೆಎಸ್ ಗಂಗಾಧರ ಸೋಮಯಾಜಿ, ಯನಪೋಯ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ಮೂಸಬ್ಬ, ಪರೀಕ್ಷೆಗಳ ನಿಯಂತ್ರಕರಾದ ಬಿಟಿ ನಂದೀಶ್, ಉಪಪ್ರಾಂಶುಪಾಲ ಡಾಕ್ಟರ್ ಪ್ರಕಾಶ್ ಸಲ್ಧಾನ, ವಿದ್ಯಾರ್ಥಿ ವ್ಯವಹಾರಗಳ ಡೀನ್ ಡಾಕ್ಟರ್ ಮಾಜಿ ಜೋಸ್ ಹಾಗೂ ವಿವಿಧ ವಿಭಾಗದ ಮುಖ್ಯಸ್ಥರು, ಉಪನ್ಯಾಸಕರು, ನರ್ಸಿಂಗ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೊಸ್ರಾಲ್ ಪೇರೂರು ಹೆದ್ದಾರಿಯ ಬದಿಯಲ್ಲಿ ಬೃಹತ್ ಗಾತ್ರದ ಮರಗಳು ಅಪಾಯದ ಸ್ಥಿತಿಯಲ್ಲಿದೆ. ಹೆದ್ದಾರಿಯ ಬದಿಯ ಮರಗಳ ಮಣ್ಣು ಕುಸಿದು ಬೇರು ಕಾಣಿಸಿಕೊಂಡು ರಸ್ತೆ ಕಡೆ ವಾಲಿವೆ. ಇದರಿಂದಾಗಿ ವಾಹನ ಸವಾರರು ಜೀವಭಯದಿಂದ ವಾಹನ ಚಲಾಯಿಸುವಂತಾಗಿದೆ. ಹೆದ್ದಾರಿಗೆ ತಾಗಿಕೊಂಡೇ ಮರ ಇರುವುದರಿಂದ ವಾಹನ ಸೈಡ್ ಕೊಡಲು ಸ್ವಲ್ಪ ಬದಿಗೆ ಸರಿದರೂ ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಬಹುದು. ರಸ್ತೆ ಅಗಲೀಕರಣದ ಸಂದರ್ಭ ಮರಗಳನ್ನು ಕಡಿಯದೆ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಸಿದ್ದಾರೆ. ಅರಣ್ಯ ಇಲಾಖೆ ಮರ ತೆರವುಗೊಳಿಸಲು ಮೀನಾಮೇಷ ಎನಿಸುತ್ತಿದೆ. ಮಳೆಗಾಲದ ಸಂದರ್ಭದಲ್ಲಿ ಗಾಳಿ ಮಳೆಗೆ ಮರಗಳು ಬೀಳುವ ಪರಿಸ್ಥಿತಿ ಉಂಟಾಗಿದೆ. ಹಲವು ದಿನಗಳಿಂದ ನಿರಂತರವಾಗಿ ಗಾಳಿ ಮಳೆ ಸುರಿಯುತ್ತಿರುವುದರಿಂದ ಅಪಾಯಕಾರಿ ಮರಗಳು ಧರೆಗೆ ಉರುಳುವ ಸಾಧ್ಯತೆ ಇದೆ. ಪ್ರಯಾಣಿಕರು ನಿತ್ಯ ಪ್ರಾಣಭಯದಲ್ಲಿ ಸಂಚರಿಸುವಂತಾಗಿದೆ. ಸಮೀಪವೇ ಮನೆಗಳಿದ್ದು ಮನೆಗೆ ಮರ ಬಿದ್ದು ಮನೆಗಳಿಗೂ ಅಪಾಯ ಸಂಭವಿಸಬಹುದು.
ಮೂಡುಬಿದ್ರೆಗೆ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾಗಿದ್ದು ದಿನನಿತ್ಯ ಅನೇಕ ವಾಹನಗಳು, ಶಾಲಾ ವಾಹನ, ಬೈಕ್ ಸವಾರರು, ಬಸ್ಸುಗಳು ಸಂಚರಿಸುತ್ತಿದ್ದು ಜೀವಹಾನಿ, ಅಪಘಾತ ಸಂಭವಿಸುವ ಮೊದಲೇ ಸಂಬಂಧಪಟ್ಟ ಇಲಾಖೆ, ಸ್ಥಳೀಯ ಆಡಳಿತ, ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಶೀಘ್ರ ಮರಗಳನ್ನು ತೆರವುಗೊಳಿಸಬೇಕಾಗಿ ಗ್ರಾಮಸ್ಥರ ಆಗ್ರಹವಾಗಿದೆ. ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಅಂಧತ್ವ ಮತ್ತು ದೃಷ್ಟಿ ಮಾಂದ್ಯತೆ ನಿಯಂತ್ರಣ ಅಂಗವಾಗಿ ಆಶಾ ಕಿರಣ ದೃಷ್ಟಿ ಕೇಂದ್ರ ಎನ್ನುವ ಕಾರ್ಯಕ್ರಮವು ವೆನ್ಲಾಕ್ ಆಸ್ಪತ್ರೆಯ ದೃಷ್ಟಿ ಕೇಂದ್ರ ವಿಭಾಗದಲ್ಲಿ ನಡೆಯಿತು. ರಾಜ್ಯಾದ್ಯಂತ 393 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏಕಕಾಲದಲ್ಲಿ ರಾಜ್ಯ ಸರ್ಕಾರ ಆಶಾ ಕಿರಣ ದೃಷ್ಟಿ ಕೇಂದ್ರ ಎನ್ನುವ ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನು ನೀಡಿದರು. ಮಂಗಳೂರಿನ ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ದೃಷ್ಟಿ ಕೇಂದ್ರ ವಿಭಾಗದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷೆ ಮಮತಾ ಗಟ್ಟಿ ಅವರು ಚಾಲನೆ ನೀಡಿದರು. ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವ ಫಲಾನುಭವಿಗಳಿಗೆ ಕನ್ನಡಕವನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು ಎಲ್ಲರೂ ತಮ್ಮ ದೃಷ್ಟಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅಂಧತ್ವ ನಿವಾರಣೆಯಾಗಬೇಕು ಎಂದರು. ಈ ಒಂದು ಕಾರ್ಯಕ್ರಮ ಆಶಾ ಕಿರಣ ದೃಷ್ಟಿ ಕೇಂದ್ರ ಕಾರ್ಯಕ್ರಮ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರೂ ಕೂಡ ತಮ್ಮ ದೃಷ್ಟಿಯನ್ನು ಕಾಪಾಡಿಕೊಳ್ಬೇಕು, ಅಂಧತ್ವ ನಿವಾರಣೆಯಾಗಬೇಕು, ಪ್ರತಿಯೊಬ್ಬರೂ ಕೂಡ ಇದರಿಂದ ತೊಂದರೆಗೊಳಗಾಗಬಾರ್ದು ಎನ್ನುವಂಥ ನಿಟ್ಟಿನಿಂದ ಕಣ್ಣು ಅಂಥದ್ದು ಬಹಳಷ್ಟು ಅಮೂಲ್ಯವಾದಂಥ ಒಂದು ಅಂಗ ನಮ್ಮ ದೇಹದಲ್ಲಿ. ಹಾಗಾಗಿ ಕಣ್ಣು ಆರೋಗ್ಯವಾಗಿದ್ದರೆ ಇಡೀ ದೇಹ ಆರೋಗ್ಯವಾಗಿರ್ತದೆ. ಇದು ವಾಸ್ತವ ಸತ್ಯ. ಆ ನೆಲೆಯಲ್ಲಿ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದು, ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿದಂಥ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ, ಎಲ್ಲರ ಪರವಾಗಿ, ಇಲಾಖೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಪ್ರಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಅವರು, ನಮ್ಮ ಜಿಲ್ಲೆಯಲ್ಲಿ 4 ತಾಲೂಕು ಆಸ್ಪತ್ರೆಗಳು, 1 ಜಿಲ್ಲಾಸ್ಪತ್ರೆ, 8 ಸಮುದಾಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಏಕಕಾಲದಲ್ಲಿ ಈ ದಿನ ಆಶಾ ಕಿರಣ ಯೋಜನೆಯಡಿಯಲ್ಲಿ ದೃಷ್ಟಿ ಕೇಂದ್ರ ಉದ್ಘಾಟನೆಗೊಂಡಿದೆ. ಇದುವರೆಗೆ ನಾವು 1832 ಕನ್ನಡಕಗಳನ್ನು ಜಿಲ್ಲೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಿದ್ದೇವೆ ಎಂದರು. ಈ ದಿವಸ ನಾವು ಇಡೀ ರಾಜ್ಯಾದ್ಯಂತ 393 ದೃಷ್ಟಿ ಕೇಂದ್ರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಸಾಂಕೇತಿಕವಾಗಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಏಕಕಾಲದಲ್ಲಿ 393 ದೃಷ್ಟಿ ಕೇಂದ್ರಗಳು ಆಶಾಕಿರಣ ಕಾರ್ಯಕ್ರಮದ ಅಡಿಯಲ್ಲಿ ಚಾಲನೆಗೊಳ್ತಾ ಇದ್ದಾವೆ. ನಮ್ಮ ಜಿಲ್ಲೆಗೆ ನಾನು ಹೇಳುವುದಾದರೆ, ನಮ್ಮ ಜಿಲ್ಲೆಯಲ್ಲಿ 4 ತಾಲೂಕು ಆಸ್ಪತ್ರೆ, 1 ಜಿಲ್ಲಾಸ್ಪತ್ರೆ ಮತ್ತು 8 ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಈ ದಿನ ಆಶಾಕಿರಣ ಯೋಜನೆಯಡಿ ದೃಷ್ಟಿ ಕೇಂದ್ರ ಉದ್ಘಾಟನೆಗೊಂಡಿರ್ತವೆ. ಇದುವರೆಗೆ ನಾವು 1832 ಕನ್ನಡಕಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದೀವಿ. ಇದರಲ್ಲಿ APL, BPL ವಯೋಮಾನದ ಮಿತಿ ಇಲ್ಲದೆ ಎಲ್ಲರಿಗೂ ಯಾರಿಗೆ ದೃಷ್ಟಿ ದೋಷ ಇದೆ ಅವರನ್ನು ನಾವು ಗುರುತಿಸಿ ಅವರಿಗೆ ಕನ್ನಡಕಗಳನ್ನು ಕೊಡಲಾಗ್ತಾ ಇದೆ. ಡಿಎಂಒ ಡಾಕ್ಟರ್ ಶಿವಪ್ರಕಾಶ್ ಅವರು ಮಾತನಾಡಿ, ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಮನೆ ಮನೆಗೆ ಭೇಟಿ ನೀಡಿ ಈ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ಎಂದರು. ಆಶಾ ಕಿರಣ ದೃಷ್ಟಿ ಕೇಂದ್ರ ಅದು ಸರ್ಕಾರದ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ಈ ಹಳ್ಳಿಗಾಡುಗಳಲ್ಲಿ ಜನರಿಗೆ ಇವತ್ತಿಗೂ ಕೂಡ ಅದು ಅವೇರ್ನೆಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಪ್ರತಿ ಮನೆ ಭೇಟಿ ಮಾಡಿ, ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಾಡಿ, ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಿಮಗೆ ಸರ್ DH ಅವರು ಹೇಳಿದಾಗೆ ಆಧಾರ್ ಒಂದು ಕಾರ್ಡ್ ಇದ್ದರೆ ಆಯಿತು, ಅದಕ್ಕೆ OTP ಬರುತ್ತೆ ಮೊಬೈಲ್ಗೆ, ಅದನ್ನು ಲಿಂಕಲ್ಲಿ ನಿಮಗೆ ಒಂದು ಕನ್ನಡಕ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು APL ಮತ್ತು BPL ಎರಡಕ್ಕೂ ಕೊಡೋದ್ರಿಂದ ಇದು ಅತ್ಯಂತ ಒಂದು ಭೇದಭಾವ ಇರಲ್ಲ. ಈ ಸಂದರ್ಭದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ದೃಷ್ಟಿ ಕೇಂದ್ರ ವಿಭಾಗದ ವೈದ್ಯರಾದ ಡಾಕ್ಟರ್ ಅನಿತಾ, ಡಾಕ್ಟರ್ ಸೌಮ್ಯ, ಡಾಕ್ಟರ್ ಸುದರ್ಶನ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.